ಹೋಬಳಿ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಿಕೆಪುರ ಸಂಘದ ಕಚೇರಿ ಆವರಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಲಿಖಿತ್ ಯಾದವ್ ಮಾತನಾಡಿ 2023ರಲ್ಲಿ 148 ಜನರಿಗೆ ಲೋನ್ ಮಂಜೂರು ಮಾಡಿದ್ದೇವೆ. ಲೋನ್ ಮಂಜೂರಾತಿಗೆ ಶಾಸಕರಾದ ವೆಂಕಟರಮಣಪ್ಪ ರಾಜಣ್ಣ, ಕೆಪಿಸಿಸಿ ಸದಸ್ಯ ಪ್ರಭಾಕರ್ ಸಹಕಾರ ನೀಡಿದರು. ಕೆಎಸ್ ರಾಜಣ್ಣನವರನ್ನು ಭೇಟಿಯಾಗಿ 20 ಲಕ್ಷ ರೂಪಾಯಿ ಕಟ್ಟಡ ಕಟ್ಟಲು ಕೇಳಿದೆವು. ಅವರು ನಮಗೆ ಸಹಕಾರ ನೀಡಿದರು ಎಂದರು. ಇನ್ನು ನಮ್ಮ ಸಂಘದ ವತಿಯಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಡೆಸಲು ಉದ್ದೇಶಿಸಲಾಗಿದೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆಗಲೇ ಎಲ್ಲರೂ ಮಾತಾಡಿದ್ದಾರೆ, ಇನ್ನೇನಿಲ್ಲ ಹೇಳೋದು. ಸೊ 22 ಮತ್ತು 23ನೇ ಸಾಲಿನ 148 ಜನರಿಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಮಾಡಿಸಿದ್ದಾರೆ. ಅದೇ ಲೋನ್ ಸ್ಯಾಂಕ್ಷನ್ ಆಗೋಕ್ಕೆ MLA ವೆಂಕಟರಮಣಪ್ಪ ಅವರು ಮತ್ತು ಪ್ರಭಾಕರ್ ಸರ್ ಮತ್ತು ಅಜಯ್ ಸರ್ ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತೆ ನಿನ್ನೆ KN ರಾಜಣ್ಣ ಅವ್ರನ್ನ ಭೇಟಿಯಾಗಿ 20 ಲಕ್ಷ ಇದು ಬಿಲ್ಡಿಂಗ್ ಮಾಡೋಕ್ಕೆ ಅವರು 3 ತಿಂಗಳು ಒಂದ್ಸರಿ ರೀಪೇಮೆಂಟ್ ಮಾಡಬೇಕಿತ್ತು. ಸೊ ನಾವು ಕೇಳಿದ್ದೀವಿ ಅವ್ರನ್ನ 6 ತಿಂಗಳಿಗೊಂದ್ಸರಿ ಮತ್ತು ವರ್ಷಕ್ಕೊಂದ್ಸರಿ ಮಾಡಿಕೊಡಿ ಅಂತ, ಈ ಥರ ಪೇಮೆಂಟ್ ಮಾಡ್ತೀವಿ ಅಂತ ಅವರು ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಅದೊಂದು. ಮತ್ತೆ ಇನ್ನು ಎಲ್ಲ ನಮ್ಮ ನಿರ್ದೇಶಕರು ಎಲ್ಲ ಸಹಕಾರ ಹಿಂಗೆ ಇರಲಿ ಅಂತ ಕೇಳ್ತೀವಿ. ಕೆಪಿಸಿಸಿ ಸದಸ್ಯ ಕೋಟೆ ಪ್ರಭಾಕರ್ ಮಾತನಾಡಿ, VSSN ನಮ್ಮ ಕಾರ್ಯದರ್ಶಿಗಳು ಸುಮಾರು 150 ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಉಳಿದುಕೊಂಡಿದೆ. 50,000ದಂತೆ 148 ಜನ ಫಲಾನುಭವಿಗಳಿಗೆ 52,75,000 ಲಕ್ಷ ರೂಪಾಯಿ ನಮ್ಮ ಫಲಾನುಭವಿಗಳು ತೆಗೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ನಮ್ಮ ಹನುಮಂತರಾಯನ ಬಂಡೆ ಹೇಳ್ದಂಗೆ ಬರೀ ಮಾತಾಡ್ತೀವಿ, ಹೋಗ್ತೀವಿ, ಆಮೇಲೆ ಮಾತಾಡ್ತೀವಿ, ಏನೂ ಆಗ್ತಾ ಇಲ್ಲ. ಆದರೆ ಅದರಲ್ಲಿ ಒಂದೇ ಒಂದು ಸಿಹಿ ಸುದ್ದಿ ಅಂದರೆ, ನಮ್ಮ ಯರಪ್ಪನ ಮಗಳು ಲಿಖಿತ ಅವರ ಅಧ್ಯಕ್ಷರಾದ ಆನಂದರಾವ್ ಅವರು ಒಂದು ಮಾತು ಹೇಳಿದ್ರು ನಮಗೆ. ಪ್ರಭಾಕರ್ ಅವರೇ, ಅವತ್ತೇನೋ ನೀವೆಲ್ಲರೂ ಹೇಳಿದ್ರಂತೆ ಜನರಲ್ ಬಾಡಿಯಲ್ಲಿ ಒಂದು ಸ್ವಲ್ಪ ಜನಕ್ಕಾದರೂ ಲೋನುಗಳು ಕೊಡಿಸ್ಲೇಬೇಕಾಗುತ್ತೆ ನಾವು ಅಂತ ಹೇಳಿದ್ರು. ಸರಿ ಸರ್, ಬನ್ನಿ MLA ಅವ್ರ ಹತ್ರ ಹೋಗೋಣ ಅಂದ್ವಿ. ಪಾಪ ಅವರು ಬಂದರು, ಯರ್ರಪ್ಪ ಬಂದರು, ಅವತ್ತು ಮೇಷ್ಟ್ರು ಬರಲಿಲ್ಲ, ಇನ್ನು ಪಂಡಪ್ಪ ಬಂದರು, ಎಲ್ಲ ಬಂದರು. ಮೇಷ್ಟ್ರನ್ನ ಕರೆದ್ರು ಬರಲಿಲ್ಲ, ಇವತ್ತು ಮಾತಾಡ್ತಾರೆ. ಹೋಗ್ಬಿಟ್ಟು ಮಾತಾಡಿದಾಗ ಸುಮಾರು 250 ಅಪ್ಲಿಕೇಶನ್ ನಮ್ಮ ಕಾರ್ಯದರ್ಶಿಗಳು ಕೊಟ್ಟರು. 250 ಸರ್, 150 ಅಪ್ಲಿಕೇಶನ್ ಕೊಟ್ವಿ. ಅದರಲ್ಲಿ ಟೆಕ್ನಿಕಲ್ ಪರ್ಪಸ್ ಇದ್ದ 2 ಇದಾಗಿ 148 ಜನಕ್ಕೆ 50,000ದಂಗೆ ಸುಮಾರು 82 ಲಕ್ಷ 52,75,000 ರೂಪಾಯಿಗಳನ್ನ ಅದು ನಮ್ಮ ಫಲಾನುಭವಿಗಳು ತಗೊಂಡಿದ್ದೀವಿ. ಅದಕ್ಕೆ ಈ ವೇದಿಕೆ ಮುಖಾಂತರ ಮಾನ್ಯ ಶಾಸಕರಾದಂಥ ವೆಂಕಟರಮಣಪ್ಪ ಅವ್ರಿಗೂ ಹಾಗೂ ನಮ್ಮ ಸೊಸೈಟಿಯ ಅಧ್ಯಕ್ಷರಾದಂಥ ರಾಜಣ್ಣ ಸಾಹೇಬರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಹಾಗೆಯೇ ನಮ್ಮ ಕಟ್ಟಡಕ್ಕೆ ರಾಜಣ್ಣ ಸಾಹೇಬರು ದುಡ್ಡು ಶಾಂಕ್ಷನ್ ಮಾಡಿದ್ದಾರೆ. ಅದರದ್ದು ಸ್ಥಿತಿಗತಿಗಳು ನಮ್ಮ ಕಾರ್ಯದರ್ಶಿಗಳಿಗೆ ಮಾತಾಡ್ತಾರೆ. ಅದು ಯಾವ ಹಂತದಲ್ಲಿದೆ, ಏನಿದೆ ಅಂತೇಳಿ ಹೇಳ್ತಾರೆ. ಹಾಗೆಯೇ SC STಗೆ ಸಹಾಯ ಮಾಡಿ ಅಂತ ಕೇಳಿದ್ರು ಒಬ್ಬರು ನಮ್ಮ ಸಿಕೆಪುರ ಗ್ರಾಮದ ಪ್ರಮುಖರು. ಅದು ಏನು ಬೈಲಾದಲ್ಲಿದೆಯೋ ಅದ್ರ ಪ್ರಕಾರ SC STಗೂ ಕರೆಕ್ಟಾಗಿ ಅದನ್ನು ಮಾಡ್ತಾ ಇದ್ದಾರೆ, ಸಹಾಯ ತಲುಪಿಸ್ತಾರೆ. ಹಾಗೆ ಹನುಮಂತರಾಯಣ್ಣವ್ರು ಹೇಳಿದ್ರು ಡೈರಿ ಇಲ್ಲ. ಹೌದು, ಡೈರಿ ಇಲ್ಲ. ಡೈರಿ ಮೊದಲಿತ್ತು, ಅದು ಕಾರಣಾಂತರಗಳಿಂದ ನಿಂತೋಯ್ತು. ಈಗ ಡೈರಿ ನಮ್ಮ ಸೊಸೈಟಿಯಲ್ಲೇ ಮಾಡ್ಬೋದು, ಮಾಡಬಾರ್ದು, ಅದರ ವ್ಯಾಪ್ತಿ ಇತಿಮಿತಿ ನಮ್ಮ ಕಾರ್ಯದರ್ಶಿಗಳಿಗೆ ಹೇಳ್ತಾರೆ. ಹಾಗೇನಾದರೂ ಇದ್ದರೆ ಕಾರ್ಯದರ್ಶಿಗಳೇ ಸರ್, ದಯವಿಟ್ಟು ಅದು ಒಳ್ಳೆ ಪಾಯಿಂಟು. ನಾಳೆಯಿಂದಲೇ ಮಾಡೋದಕ್ಕೆ ನಮ್ಮ ಸಹಕಾರಿಗಳೆಲ್ಲ, ಅದು ಯುವಕರಿದ್ದೀರ, ನಾಗರಾಜು, ನಮ್ಮ ಲಿಖಿತ, ಎಲ್ಲರೂ. ಸಂಘದ ಕಾರ್ಯದರ್ಶಿಯಾದ RN ಶ್ರೀನಿವಾಸ್ ರಾವ್, ಅಜಯ್ ನಾಗೇಶ್ ರಾವ್, KEB ಯರ್ರಪ್ಪ ಮಾತನಾಡಿ, ಸಂಘದ ಕಟ್ಟಡವನ್ನು ಅಭಿವೃದ್ಧಿಪಡಿಸಬೇಕು. ಯಾವುದೇ ಪಕ್ಷ ಭೇದವಿಲ್ಲದೆ ತಾರತಮ್ಯ ಮಾಡದೆ ಈ ಸಂಘವನ್ನು ಮುಂದುವರೆಸಿಕೊಂಡು ಹೋಗಬೇಕು ಹಾಗೂ ಈ ಸಂಘದ ವತಿಯಿಂದ ಹಾಲಿನ ಡೈರಿಯನ್ನು ತರಲು ನಿಮ್ಮ ಸಹಕಾರ ಸಿಕ್ಕರೆ ಚಾಲನೆ ಮಾಡುತ್ತೇವೆ ಎಂದು ತಿಳಿಸಿದರು. ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ ಈ ಮಾತು,
ಅವ್ರಿಗೂ ವಯಸ್ಸಾಗಿದೆ ಅಂತ ಹೇಳಿದ್ರು. ಆಗ್ಲಿ ಸಂತೋಷ. ಏನು ನಮ್ಕಿನ್ನೂ 10 ವರ್ಷ ಚಿಕ್ಕವ್ರು, ಏನು ಅಂತ ವಯಸ್ಸಲ್ಲಾಗಿಲ್ಲ. ಈ ಇದರಲ್ಲಿ ಈ ಬಿಲ್ಡಿಂಗ್ ಲೆಕ್ಕಾಚಾರದಲ್ಲಿ ಅವ್ರು ಏನೋ ಒಳ್ಳೆ ಬಿಲ್ಡರ್ ಅಂತ ಹೆಸರು ತಗೊಂಡಿದ್ದಾರೆ. ಯಾಕೆ ಒಳ್ಳೆ ಬಿಲ್ಡರ್ ಅಂದ್ರೆ ಕಚಡ ಮಾಲು ಕಚಡ ಅಂತದ್ದು ಎಲ್ಲೂ ಹಾಕಿಲ್ಲ. 2 ಸತಿ ಹೋಗಿದ್ದೆ ಬೆಂಗಳೂರಿಗೆ, 2 ಸತಿ ಹೋಗಿದ್ದೆ. ಅವ್ರಿಗೇನೋ ಬೇಕು ಅಂತೇಳಿ ಹುಡುಕ ಒಂದು ಕೊಡ್ತಾರೆ. ಯಾವಕ್ಕಂತ ಅವ್ರು ₹1 ಕಡಿಮೆ ಆದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಅವರು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಒಳ್ಳೆ ನೇಮ್ ಇದೆ. ಅದಕ್ಕೋಸ್ಕರ ಹಿಂದೆ ನಮ್ಮ ಈ ಬಿಲ್ಡಿಂಗ್ನ ನಮ್ಮ ದೊಡ್ಡ ಸಾಗರ ಶ್ರೀ ನಾಗೇಶ್ವರ ಅವರು ಕಟ್ಟಿದ್ರು. ಅವ್ರಿಗೆ ಈ ಇದರಲ್ಲಿ ನಾನು ನೆನೆಸ್ಕೊಂಡು ಅವರ ಒಂದು ಜ್ಞಾಪಕ ನೆನೆಸ್ಕೊಂಡ ಆ ವರ್ಷದಲ್ಲಿ ಆವಾಗ ಬಿಲ್ಡಿಂಗ್ ಆಗಿದೆ. ಬಿಲ್ಡಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಎಷ್ಟು ಸುಮಾರು ತಾಲೂಕಲ್ಲೆಲ್ಲ ಪಲ್ಸಮುದ್ರ ಇದು ಇನ್ನೊಂದು 2-3 ಬಿಲ್ಡಿಂಗ್ ಹೋಗಿದೆ. 6 ಬಿಲ್ಡಿಂಗ್ 6 ಬಿಲ್ಡಿಂಗ್ ಅಲ್ಲಿ ಸಾಮಾನ್ಯ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು. ಈಗ ನಮ್ಮ ಸೆಕ್ರೆಟರಿ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ. ನಿನ್ನೆ ನಾವು ಜನರಲ್ ಬಾಡಿಗೆ ಹೋಗಿ ಎಲ್ಲ ಅವ್ರಿಗೆ ಹೇಳಿದ್ವಿ. ಮತ್ತು ಡೈರೆಕ್ಟಾಗಿ ಇದು ಕೊಟ್ಟರೆ ರತ್ನಪ್ರಭಾ ಅಂತ ಹೇಳಿ ಇವ್ರು ಯಾರು ನಬಾರ್ಡ್ ಅಧಿಕಾರಿಗಳಿಗೆ ಅವ್ರಿಗೆ ಅರ್ಜಿ ಬರ್ಕೊಂಡು ಕೊಟ್ಟರೆ ಅವ್ರಿಗೂ ಹೇಳಿದ್ರೆ 6 ತಿಂಗಳು ಮಾಡ್ಕೊಡ್ತೀನಿ ಬಿಡ, ಮಾಡೋದು ಪಾಯ ಆಗಿದೆ ಅಂತೆಲ್ಲ ಹೇಳಿದೆ. ಮಾಡ್ಕೊಡ್ತೀನಿ ಬಿಡು ಅಂತ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಸೆಕ್ರೆಟರಿಗಳು ಏನು ಮಾಡೋಕ್ಕಂದ್ರೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಾನು ಮಾತಾಡ್ತೀನಿ. ತಪ್ಪ ಸರಿನೋ ಗೊತ್ತಿಲ್ಲ, ಆದರೂ ನೀವು ದಯವಿಟ್ಟು ನಮ್ಮ ಸೆಕ್ರೆಟರಿ ನೀವೆಲ್ಲ ಅಂದ್ರೆ ನಾನು ಈಗ ಮಾತಾಡ್ತೀನಿ. ಈ ಏನನ್ನಾಗಲಿ ಶತಾಬ್ದಿ ವಾರ ಒಳಗಡೆ ಅವರು 20 ಲಕ್ಷ ರಿಲೀಸ್ ಮಾಡ್ಕೋಬೇಡಿ. 6 ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಭರವಸೆ 100% ಕೊಡ್ತಾರೆ. ತೀರಾ ಕೊಡಲಿಲ್ಲ ಅಂದ್ರೆ ಏನೋ ಮಾಡಿ ನಮ್ಮ ಎಲ್ಲ ಇದು ಮಾಡಿ ಕರೆಕ್ಟಾಗಿ ನಾವೆಲ್ಲ ಸಹಕಾರ ಕೊಟ್ಟು ಮಾಡಿಬಿಟ್ಟು ನೀವು ಡೈರೆಕ್ಟರ್ಸ್ ಎಲ್ಲ ಒಪ್ಪಲು ಒಂದು ಮಾತು ಇವಾಗ ಹೇಳ್ಬಿಟ್ರೆ ಒಂದು ಕಡೆಯಿಂದ ನೀವು ಅಂತ ಹೇಳಿದ್ರೆ ಅವ್ರು ಲೋನ್ ರಿಲೀಸ್ ಮಾಡ್ಕೊಳ್ತಾ ಅವ್ರೊಬ್ಬರ ಮೇಲೆ ಹಾಕಿ ನಾವೇನು ಮಾಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಸಿಕೆಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಕೊಂಡಪ್ಪ, ಕಾಮರಾಜು ಕೊತ್ತೂರು, ಚಿತ್ತಪ್ಪ ಮಾಸ್ಟರ್, ದೇವರಟ್ಟಿ ಶಿವಣ್ಣ, ಎಸ್ಎಚ್ ಹನುಮಂತರಾಯಪ್ಪ, ನಿರ್ದೇಶಕರಾದ ಎನ್ ಸಿದ್ದಗಂಗಪ್ಪ, ಕೆಆರ್ ರಂಗಾರೆಡ್ಡಿ, ಎಂ ರಂಗಣ್ಣ, ನರಸಣ್ಣ, ಸುಶೀಲಮ್ಮ, ಎಸ್ ನಾಗರಾಜು, ಸಂಘದ ಸಿಬ್ಬಂದಿ ವರ್ಗ, ಅಕ್ಕಪಕ್ಕದ ಗ್ರಾಮಸ್ಥರು, ರೈತರು ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ನಿರ್ದೇಶಕರು ಎಲ್ಲರೂ ಸೇರಿ ಹಿಂದಿನ ಜನರಲ್ ಬಾಡಿಗೂ ಈ ಜನರಲ್ ಬಾಡಿಗೂ ತುಂಬ ಥರದ ಚೇಂಜಸ್ ತಂದಿದ್ದಾರೆ. ನಮ್ಮ ಪ್ರಭಾಕರ್ ಆಗಿರ್ಬೋದು, ಅಧ್ಯಕ್ಷ ಇರ್ಬೋದು, ಹಾಗೂ ನಿರ್ದೇಶಕರು ಇರ್ಬೋದು, ಎಲ್ಲರೂ ಕಲಿತು ಒಂದು ಸಂತೋಷದ ವಿಚಾರ ಏನು ಅಂದರೆ 150 ಹೊಸ ಲೋನ್ ಕೊಟ್ಟಿರೋದು ತುಂಬ ಸಂತೋಷದ ವಿಚಾರ ಅಂತ ಹೇಳ್ತಾರೆ. ಆದರೆ ನಾವು ಸ್ವಂತಕ್ಕೆ ತಿಳ್ಕೊಬೇಕಾಗಿರೋದು ಲೋನ್ ಅನ್ನೋದು ಯಾವತ್ತೂ ಲೋನೇ, ಸಾಲ ಅನ್ನೋದು ಯಾವತ್ತೂ ಸಾಲನೇ. ಸಾಲ ಯಾವತ್ತಿದ್ರೂ ಫ್ರೀ ಆಗಲ್ಲ. ಯಾವುದೋ ಒಂದು ಟೈಮು ಎಲ್ಲರಿಗೂ ಅಭಿವೃದ್ಧಿ ಚೆನ್ನಾಗಿದ್ದು ಯಾವುದೋ ಎಲೆಕ್ಷನ್ ಬಂದು ಯಾರೋ ಒಬ್ರು ಮನ್ನಾ ಮಾಡಿದ್ರೆ ಅವ್ರನ್ನ ಅವತ್ತಿನ ದಿನ ನೆನೆಸ್ಕೊಂಬೋಣ, ನಾವು ಬೇಡ ಅಂತ ಹೇಳಲ್ಲ. ಯಾಕೆಂದ್ರೆ ರೈತರಿಗೆ ₹1 ಮನ್ನಾ ಮಾಡಿದ್ರು ತುಂಬಾ ದೊಡ್ಡದು, ₹100 ಮನ್ನಾ ಮಾಡಿದ್ರು ಅಂತ 55,000 ಮನ್ನಾ ಮಾಡಿದಾಗ ಅವ್ರು ನೆನೆಸ್ಕೊಂಬೋಣ. ಆದ್ರೆ ಯಾವಾಗ್ಲೂ ಅದೇ ತರ ಆಗುತ್ತೆ ಅಂತ ನಾವು ರೈತರು ಅನ್ಕೋಬಹುದು. ಯಾಕೆಂದ್ರೆ ಇವಾಗ ಸಾಲ ಮನ್ನಾ ಆಗಿರೋದ್ರಿಂದ ನಾವು ಹೊಸ ಸಾಲಗಳು ಹೊಸದಾಗಿ ತಗೊಂಡಿದೀವಿ. ಹೊಸ ಸಾಲ ಅನ್ನೋದಕ್ಕಿಂತ ರಿನಿವಲ್ ಮಾಡಿ ತಗೊಂಡಿದೀವಿ. ಎಷ್ಟೊಂದು ಜನ, ನಾನು ಕೂಡ ಸೇರಿ ರಿನಿವಲ್ ಆಗಿ ಎಲ್ಲರೂ ತಗೊಂಡಿದೀವಿ. ಅದೇ ಥರದಲ್ಲಿ ಹೊಸ ಸಾಲಗಳು ಇವಾಗ ಕೊಟ್ಟಿದ್ದಾರೆ. ಹಳೆ ಸಾಲದವರಾಗಿರ್ಲಿ ಹೊಸ ಸಾಲದವರಾಗಿರ್ಲಿ ನಾವು ಸಾಲಗಾರರೇ, ಯಾವತ್ತಿದ್ರು ಎಲ್ಲರೂ ಸೇರಿ ಸೊಸೈಟಿಗೆ ಸಾಲಗಾರರೇ. ಅದಕ್ಕಾಗಿನೇ ನಾನು ಒಂದೇ ಒಂದು ನನ್ನ ಸ್ವಂತದ ಉದ್ದೇಶ, ಸಾಲ ಪಡೆಯೋದು ದೊಡ್ಡದಲ್ಲ, ಆದ್ರೆ ಮುಂದಿನ ದಿನ ಇದನ್ನ ನಾವು ವಾಪಸ್ ಕಟ್ಟೋ ಥರದ್ದೇನು ಇಲ್ಲ ಅಂತ ಯಾರು ಭಾವಿಸ್ಬೇಡಿ. ಯಾಕೆಂದ್ರೆ ಇಷ್ಟು ದಿನ ನಾವು ಯಾರೋ ಮನ್ನಾ ಮಾಡಿದ್ರು, ಮನ್ನಾ ಆಗೋಯ್ತು, ಪರವಾಗಿಲ್ಲ. ಈಗ ಮುಂದೆ ಮನ್ನಾ ಮಾಡಿದ್ರೆ ಎಲ್ಲರಿಗೂ ಪರವಾಗಿಲ್ಲ. ಆದ್ರೆ ಇವತ್ತು ನಮ್ಮ ಸೊಸೈಟಿಯಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲರೂ ಇಂಟ್ರೆಸ್ಟ್ ಇಲ್ಲದೆ, ಬಡ್ಡಿ ಇಲ್ಲದೆ, ಇಲ್ಲ ಕಮ್ಮಿ ಬಡ್ಡಿಲಿ ಯಾರು ಎಲ್ಲೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಊರಲ್ಲಿ, ಅದು ನಮ್ಮ ಸಿಕೆಪುರ ಗ್ರಾಮ ಪಂಚಾಯತಿಯಲ್ಲಿ ಸಿಕೆಪುರದಲ್ಲಿ ನಮ್ಮ VSSN ಇರೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಏನು ಸಣ್ಣ ಪುಟ್ಟದ್ದು ಸರ್, 5,000 2,000 ಈ ಥರ ನಾನು ನನ್ನ ಲೆವೆಲಲ್ಲಿ ಅದನ್ನು ಹೊಂದಿಸ್ಕೊಂಡು ಇವಾಗ ಅಜಯ್ ಅವ್ರ ಹತ್ರನೋ ನಿಮ್ಮಂಥವ್ರ ಹತ್ರನೋ ಯಾರನ್ನ ಒಂದಿಷ್ಟು ದುಡ್ಡು ಇಸ್ಕೊಳ್ಳೋದು, ಡೆಪಾಸಿಟ್ ಮಾಡ್ಕೊಳ್ಳೋದು ಅಂತ ಕೊಡ್ತಾ ಇದ್ದೀನಿ. 10,000 ಸಣ್ಣ ಪುಟ್ಟದ್ದು 5,000 2,000 3,000 ಈ ಥರ. ಅದು ಹಿಂದಿನ ವರ್ಷಗಳಿಗೆ ಒಂದು 4 ಲಕ್ಷ ಚಿಲ್ಲರೆ ಸಾಲ ಕೊಟ್ಟಿದ್ವಿ ಗೋಲ್ಡ್ ಲೋನು. ಅದು ತುಂಬ ದೊಡ್ಡದಾಗಬೇಕು ಅಂದರೆ ನಿಮ್ಮ ಸಹಕಾರ ಬೇಕು ನಮಗೆ. ಆಮೇಲಿಂದ ಗ್ರಾಹಕರ ಅಂಗಡಿ ಕೇಳಿದ್ರು. ಗ್ರಾಹಕರ ಅಂಗಡಿ ಮತ್ತು ಒಂದು ರಾಸಾಯನಿಕ ಗೊಬ್ಬರದ ಮಾರಾಟಗಳಿಗೆ ಇವೆರಡೂ ನಮ್ಮ ದೃಷ್ಟಿಯೊಳಗಿದೆ. ಮಾನ್ಯ ಯಡಿಯೂರಪ್ಪನವ್ರಿಗೆ ಈ ವಿಷಯವಾಗಿ ಹೇಳಿದ್ದೀನಿ. ಅದು ಏನಾಗಿದೆ ಅಂದರೆ ಕೆಲವು ಈ ಹೊಸ ಕಾನೂನುಗಳು ಬಂದುಬಿಟ್ಟು
ಈಸಿಯಾಗಿ ಸಿಗ್ತಿದ್ದ ಲೈಸೆನ್ಸ್ಗಳು ಸಿಗ್ತಾ ಇಲ್ಲ. ಇವಾಗ ನಾವು ಕೆಮಿಕಲ್ ಲೈಸೆನ್ಸ್ ಮಾಡಿಸ್ಬೇಕು, ನಮ್ದು ಆ್ಯಕ್ಚುಲಾಗಿ ನಾನು ಬಂದ ತಕ್ಷಣ ಮಾಡಿಸಿದ್ದೆ ನಾನು ಇಲ್ಲಿ ಕೆಮಿಕಲ್ ಲೈಸೆನ್ಸ್ ಇದೆಲ್ಲ ಫರ್ಟಿಲೈಸರ್ಸ್ದು. ಒಂದು 3 ವರ್ಷ ಸತತವಾಗಿ ಮಾಡಿದ್ವಿ. ಅವಾಗ ಏನೇನೋ ವಿಚಿತ್ರವಾದ ಕಾನೂನುಗಳು ಬಂತು. ನಾವು ಡೈರೆಕ್ಟಾಗಿ ಕಂಪನಿಯಿಂದ ಬರ್ತಿರ್ಲಿಲ್ಲ, ವೇರ್ ಹೌಸಿಂದ ಬರೋದು, ಅಲ್ಲಿಂದ ನಾವು ಲಾರಿಗಳಲ್ಲಿ ಹಾಕೊಂಡು ಬರಬೇಕಾಗಿತ್ತು. ಈ ಇರೋರು ಯಾರನ್ನ ಇದ್ದರೆ ಅವ್ರನ್ನ ನಮ್ಮ ಸೊಸೈಟಿಯಲ್ಲಿ ಅವ್ರದ್ದೊಂದು ಅಗ್ರಿಮೆಂಟ್ ಮಾಡಿಕೊಂಡು ಅದ್ರ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಗೆ ಕೊಡ್ತಾರೆ. ಹೀಗಾಗಿ ಒಂದು ಅದೇ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಳ್ಳೋಣ, ಏನು ಯಾವುದೇ ತೊಂದರೆಗಳಾದ್ರೂ ನಾವೇ ಅದಕ್ಕೆ ಜವಾಬ್ದಾರಿ ಅಂತ ಅಂದ್ಬಿಟ್ಟು ಬೇಕಾದ್ರೆ ಬರ್ಕೊಡೋಣ. ಅದು ಬಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಲೈಸೆನ್ಸ್ ಮಾಡಿಸ್ಕೊಂಡು ಗೊಬ್ಬರ ಸ್ಟಾರ್ಟ್ ಮಾಡ್ತೀವಿ. ಇದು ಮೇಸ್ಟ್ ಹೇಳಿದಾಗೆ ಈಗ ಒಂದೆರಡು ಅಭಿವೃದ್ಧಿ ಕೆಲಸಗಳು ಮಾಡ್ಬೋದು. ಇನ್ನು ನಾಗಲಿಂಗಪ್ಪ ಮತ್ತೆ ರಾಮು ನಮ್ಮ ಸಂಘದ ಸದಸ್ಯರು ಪತ್ರಕರ್ತರು ಇವರು ಕೇಳಿದ್ದಾರೆ ಒಂದೆರಡು ಪ್ರಶ್ನೆಗಳು. ಶೇರ್ನ ನಮ್ದು ಹಿಂದೆ ಇದ್ದಿದ್ದನ್ನ ಅದು ಹಾಗೆ ಹೊರಟೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಕೇಳಿದ್ರು. ನಾವು ಈ ಹಿಂದೆ ಎಲ್ಲರಿಗೂ ಹೇಳಿದ್ವಿ, ಹಿಂದಿನ ಮೀಟಿಂಗಲ್ಲೂ ಹೇಳಿದ್ವಿ, ಅದನ್ನ ಷೇರು ಅಮಾನತು ಅಂತ ಅಂದ್ಬಿಟ್ಟು ಒಂದು ಸಸ್ಪೆನ್ಸ್ ಅಕೌಂಟ್ನಲ್ಲಿ ಇಟ್ಟಿರುತ್ತೆ. ಇದು ಏನಪ್ಪ ಅಂತಂದ್ರೆ ನಿಮ್ಮಂಥವ್ರು ಯಾರಾದರೂ 200 ರೂಪಾಯಿ, 100 ರೂಪಾಯಿ, 350 ರೂಪಾಯಿ ಈ ಥರ ಕಟ್ಟಿರೋದು ಅದನ್ನೆಲ್ಲ ಸಸ್ಪೆನ್ಸ್ ಅಕೌಂಟ್ಗೆ ಹೋಗಿರುತ್ತೆ. ಅವ್ರು ಮಿಕ್ಕಿದ್ದು ಡಿಫರೆನ್ಸ್ ಅಮೌಂಟ್ ಅನ್ನು ಕಟ್ಟಿದ್ರೆ ಅವ್ರು ಪೂರ್ಣ ಶೇರ್ದಾರ ಆಗ್ತಾರೆ. ಇವಾಗ ನಿಂದು 350 ರೂಪಾಯಿ ಇದೆ ಅಂತ ಅನ್ಕೋ, ಇನ್ನು 350 ರೂಪಾಯಿ ನೀನು ಕಟ್ಟಿದ್ರೆ ನೀನು ಪೂರ್ತಿ ಶೇರ್ದಾರ ಆಗ್ತೀಯ. ಅದನ್ನ ನಾವು 150 ಕಟ್ಟಿದ್ರೆ ಅವ್ರ ತಾತನ ಅವ್ರ ಅಪ್ಪ ಅದು. ಆಮೇಲೆ 5 ರೂಪಾಯಿ, 10 ರೂಪಾಯಿ, 50, 40 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಇಷ್ಟು ಶೇರ್ಗಳನ್ನ ನಾವು ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಒಳ್ಳೆ ಇದಕ್ಕೆ ಹಾಕ್ಬಿಟ್ಟಿದ್ವಿ ಅಮಾನತ್. ಅದನ್ನ ಯಾವುದೇ ಕಾರಣಕ್ಕೂ ನೀನು ಮುಟ್ಟಕ್ಕಾಗಲ್ಲ, ಯಾಕಂದ್ರೆ